तलवार बंड दप दप होता ಹೊಸ ತಲವಾರ್ ಪಂಚಾಯತ್ ಬತ್ತವರಿಗೆ ಹಾಕಿ ಫುಲ್ ಬರಿ ಬರಿ ಹಾಕಿದ ಗ್ಯಾರಂಟಿ ಅಂತ ಇಂಗ್ಲಿಗೆ ಹೋಯ್ತಾ ಆಯ್ತು ಸರ್ ಒರಿ ಸೀದಾ ಉಲ್ಲಾಯ್ ಹೋಯಿ ಸರ್ ಒರಿ ಉಲ್ಲಾಯ್ ಹೋಯಿ ಅಂತ ತಿಂಜ ಒಬ್ಬರಿಗೆ ಮೂಲೆ ಇತ್ತು ಎಂಗಿನ ಕಾರಣ ಎಂಗಿನ ಕೈತಲ್ಲಿ ಉಂಟು ಒರಿ ఒక 2-3 జనం ఇది అయితే ఉంటుంది ఇంకేనే కానీ ఇంకా పతంది ఏంటి బాతేది వరి బాతేది వరి బాతేది ఇడాల మన పూజ ఇట్లా ఒళ్ళేడు అదేనే ఇంకా కరెక్ట్ ఏందియా క్లీనింగ్ ఇందిరకు బాతేది ಅದಕ್ಕೆ కానీ ಬಾತೇದಿ ಕತ್ತನಲ್ಲ ಅಂತ ಅಂತೀನಿ ಮಾಸ್ಕ್ ಮಾತಿಲ್ಲ ಮಾಡ್ತೀವಿ ಅದು ಪೂರ ಬೇತೆ ಮೇಯ್ತವನಿ ನಗಲ್ಲ ಪ್ಯಾಂಟ್ ಮಾತ್ರ ಬರೀದಿನ ಫ್ಯಾಷನಬಲ್ ಪ್ಯಾಂಟ್ ಉಂಟದೆ ಬರೀದಿನ ಮಾತ್ರ ಓಕೆ ಓಕೆ ಅಂತಿದ್ದೀವ ಮಾತ್ರ ಪ್ಯಾಂಟ್ ಚಿನ್ನೋಗಿಲ್ಲ ಬೊಬ್ಬೆ ಆಗ್ತಾ ಇತ್ತು ಆವಾಗ ನಾವು 3-4 ಜನ ಮೇಲೆ ಬರುವಾಗ ಹೋಗಿರೋ ನಾನೆಲ್ಲ ಹೋಗಿ ಕಲ್ಲ ಬಂದಿದೆ ಆವಾಗ ಇವರು ಬಂದು ಸೀದಾ ಹೋಗಿದ್ರು ಬಂದ್ ಮಾಡ್ಲಿಕ್ಕೆ ಒಂದು ಶೆಟ್ ಬರ ಕಾರಲ್ಲಿ ಮತ್ತೆ ಈ ಕೋಟೆಕರ್ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ವಿಷಯದಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಯಾರು ಕೂಡ ಇವತ್ತು ಜನರು ಕಡಿಮೆ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ತಲ್ವಾರ್ ಮತ್ತು ಇವತ್ತು ಅವರು ಗನ್ಗಳನ್ನು ತೆಗೆದುಕೊಂಡು ಬೆದರಿಸಿ ರೂಢಿ ಮಾಡಿ ಡೆಪಾಯಿಟ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಈಗಾಗಲೇ ಅಧ್ಯಕ್ಷರ ವಿಷಯಕ್ಕೆ ಮತ್ತು ಅಂಶಾರಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲರೂ ಇಂದು ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಹಾಕಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕೆಂದು ಕೂಡ ನಾವು ಸೂಚಿಸ್ತೇವೆ. ಪೊಲೀಸ್ ಇಲಾಖೆ ಈಗಾಗಲೇ ಇದಕ್ಕೆ ಸನ್ನದ್ಧರಾಗಿ ಈಗಾಗಲೇ ಬೇಕಾದ ಎಲ್ಲ ಅಲರ್ಟ್ ಅನ್ನು ಕೂಡ ಇವತ್ತು ನಮ್ಮ 4 ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳು ಮತ್ತು ನಮ್ಮ ಕೇರಳ ಗಡು ಭಾಗದ ರಸ್ತೆಗಳೆಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚೆಕ್ ಪೋಸ್ಟ್ ಅಲ್ಲಿ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಸಿಸಿ ಕ್ಯಾಮೆರಾ ಚೆಕ್ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿ ನಮಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲಿ ಇದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ನಾವು ಊರವರು ಸರ್ವರು ಸಹಕಾರ ಕೊಡಬೇಕು ಮತ್ತು ಗರ್ಭಿಣಿಯಾಗಲು ಸಮಾಜ ಇರಬೇಕು ಹೇಳಲಿಕ್ಕೆ ಬಯಸ್ತೇವೆ.